ಇದುವರೆಗೆ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಷ್ಟೇ ಕೇಳಿ ಬರ್ತಾ ಇದ್ದಂತಹ ಸ್ಯಾಟಲೈಟ್ ಫೋನ್ ಕರೆ ಈಗ ದೇವಾಲಯಗಳನ್ನ ಕರೆ ಉಡುಪಿ ಜಿಲ್ಲೆಯಲ್ಲೂ ಮೊಳಗಿದೆ. ಉಡುಪಿಯಲ್ಲೂ ಉಗ್ರರ ಕರೆ ನೆರಳು ಕಾಣಿಸಿದೆ. ಉಡುಪಿಯ ಮಂದಾರ್ತಿ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಸಕ್ರಿಯಗೊಂಡ ಸ್ಯಾಟಲೈಟ್ ಫೋನ್ ಬಗ್ಗೆ ಇದೀಗ ರಾಜ್ಯ ಆಂತರಿಕ ಭದ್ರತಾ ವಿಭಾಗದಿಂದ ಜಿಲ್ಲಾ ಆಂತರಿಕ ವಿಭಾಗಕ್ಕೆ ಮಾಹಿತಿಯನ್ನ ರವಾನೆ ಮಾಡಲಾಗಿದ್ದು, ಉಡುಪಿ ಜಿಲ್ಲಾ ಪೊಲೀಸರು ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ತುರೈ ಸ್ಯಾಟಲೈಟ್ ಕರೆ ಬಂದಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ನವೆಂಬರ್ 9ರಂದು ಸಕ್ರಿಯಗೊಂಡಿದ್ದ ಸ್ಯಾಟಲೈಟ್ ಫೋನ್ ಕರೆ ಇದಾಗಿದ್ದು, ಮಂದಾರ್ತಿ ದೇವಸ್ಥಾನದಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ಆಕ್ಟಿವ್ ಆಗಿದೆ ಎನ್ನಲಾಗ್ತಾ ಇದ್ದು, ಇಲ್ಲಿನ ಗೇರು ಬೀಜ ಕಾರ್ಖಾನೆಯ ಬಳಿ ಲೊಕೇಶನ್ ಟ್ರೇಸ್ ಆಗಿದೆ. 2020ರಲ್ಲೂ ಜಿಲ್ಲೆಯಲ್ಲಿ ಸ್ಯಾಟಲೈಟ್ ಸದ್ದು ಮಾಡಿತ್ತು. 2020ರಲ್ಲಿ ಜಿಲ್ಲೆಯ ಕೊಲ್ಲೂರು, ಜಡ್ಡಿನಗುಡ್ಡೆ, ಹೆರಮುಂಡೆ ಭಾಗದಲ್ಲಿ ಆಕ್ಟಿವ್ ಆಗಿದ್ದಂತಹ ಫೋನ್ ಬಗ್ಗೆ ಪರಿಶೀಲನೆ ನಡೆಸಲು ಪೊಲೀಸರು ಸ್ಥಳಕ್ಕೆ ತೆರಳಿದ್ರು. ಯಾವುದೇ ಪುರಾವೆಗಳು ಸಿಕ್ಕಿಲ್ಲ. ಈ ನಡುವೆ ಉಗ್ರ ಶಾರಿಕ್ ಉಡುಪಿಗೂ ಬಂದಿದ್ದ ಎಂದು ತಿಳಿದು ಬಂದಿದೆ. ಉಡುಪಿಯ ಕೃಷ್ಣ ಮಠ ಶಾರಿಕ್ ಟಾರ್ಗೆಟ್ ಆಗಿತ್ತ ಎಂಬ ಪ್ರಶ್ನೆ ಪೊಲೀಸರಿಗೆ ಮೂಡಿದೆ. ಈ ಹಿನ್ನೆಲೆಯಲ್ಲಿ ರಥಬೀದಿಗೆ ಬಂದು ಮಂಗಳೂರು ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಕ್ಟೋಬರ್ 11ರಂದು ಕೃಷ್ಣ ಮಠ ಹಾಗೂ ರಥಬೀದಿಯಲ್ಲಿ ಸುತ್ತಾಡಿದ ಬಗ್ಗೆ ಪೊಲೀಸರಲ್ಲಿ ಶಂಕೆ ಮೂಡಿದೆ. ರಥಬೀದಿಯಿಂದ ಮಾಡಿದಂತಹ ಮೊಬೈಲ್ ಫೋನ್ ಕರೆಯಿಂದ ವಿಷಯ ಬಯಲಿಗೆ ಬಂದಿದೆ. ಇಲ್ಲಿನ ಸಿಸಿಟಿವಿ ಫುಟೇಜ್ ಪರಿಶೀಲಿಸಲು ಬಂದಿದ್ದಂತಹ ಮಂಗಳೂರು ಪೊಲೀಸರು ಆದ್ರೆ ಅವರಿಗೆ ಯಾವುದೇ ದೃಶ್ಯಾವಳಿಗಳು ಲಭ್ಯ ಆಗಿಲ್ಲ ಎಂದು ತಿಳಿದು ಬಂದಿದೆ.